ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದ್ದು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪಕ್ಷವನ್ನು ಸಂಘಟಿಸುವಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಆರ್ ಧ್ರುವನಾರಾಯಣ್ ಹೇಳಿದರು. ಅವರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಪುರಸಭೆಯ ಮಾಜಿ ಸದಸ್ಯ ಎಚ್ಎನ್ ರಾಘವೇಂದ್ರ ಅವರ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್, ಅನಿಲ ಮತ್ತು ದವಸ ಧಾನ್ಯ ದರವನ್ನು ಗಗನಕ್ಕೇರಿಸುತ್ತಿದ್ದು, ಈ ನಿಲುವಿನಿಂದ ಜನಸಾಮಾನ್ಯರು ಕಂಗಾಲಾಗಿದ್ದು, ಇದನ್ನು ತೀವ್ರವಾಗಿ ಖಂಡಿಸಿ ಹಾಸನದಲ್ಲಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಷ್ಟೆಲ್ಲ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿ ಪರಿತಪಿಸುತ್ತಿದ್ದರೂ ಸಹ ಸ್ಥಳೀಯ ಸಂಸದರು ಈ ಸಂಬಂಧಪಟ್ಟಂತೆ ಗಮನ ಹರಿಸದೆ ಮೌನಕ್ಕೆ ಶರಣಾಗಿರುವುದು ಜಿಲ್ಲೆಯ ಜನರ ದುರಂತ ಎಂದು ಕಳವಳ ವ್ಯಕ್ತಪಡಿಸಿದರು. ಕೋವಿಡ್ ಎರಡನೇ ಅಲೆಯಲ್ಲಿ ಬಡವರಿಗೆ ಕಿಟ್ ವಿತರಣೆ ಮಾಡುವಂಥದ್ದು ಇವೆಲ್ಲವನ್ನೂ ಕೂಡ ನಾವು ಮಾಡ್ತಿದ್ದೇವೆ. ಹೊಳೆನರಸೀಪುರ ಕ್ಷೇತ್ರದಲ್ಲೂ ದುದ್ದ ಭಾಗದಲ್ಲಿ ಕಿಟ್ ವಿತರಣೆ ಆಗಿದೆ. ಇಲ್ಲೂ ಕೂಡ ಅತಿ ಶೀಘ್ರದಲ್ಲೇ ಹೊಳೆನರಸೀಪುರದಲ್ಲೂ ಕೂಡ ಬಡವರಿಗೆ ಕಿಟ್ ಒದಗಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಈಗ ಹಾಸನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ, ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರ, ಸಕಲೇಶಪುರ ಈ ಭಾಗದಲ್ಲಿ ಎಲ್ಲವೂ ಕೂಡ ನಾವು ಈ ಕಿಟ್ ವಿತರಣೆಯನ್ನು ನಾವು ಮಾಡಿದ್ದೇವೆ. ಒಟ್ಟಾರೆ ಕಾಂಗ್ರೆಸ್ ಪರವಾದಂಥ ಅಲೆ ಈಗ ಬೇಸತ್ತಿದ್ದಾರೆ ಜನ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನು ಬೇಸತ್ತು ಕಾಂಗ್ರೆಸ್ ಪರವಾದಂಥ ಅಲೆ ಪ್ರಾರಂಭ ಆಗಿದೆ. ಯಾಕೆಂದರೆ ಮೊನ್ನೆನೂ ಕೂಡ ನಿಮ್ಮ ಬೇಲೂರಿನಲ್ಲಿ ನಡೆದಂಥ ಪುರಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ನಮ್ಮ ಪಕ್ಷ ಗಳಿಸಿದೆ. ಮುಂದೆನೂ ಕೂಡ 17 ಸ್ಥಾನಗಳನ್ನು ಗಳಿಸಿದೆ. ಮುಂದೆನೂ ಕೂಡ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿನಲ್ಲೂ ಕೂಡ ಹೆಚ್ಚಿನ ಸ್ಥಾನಮಾನಗಳನ್ನು ನಮ್ಮ ಪಕ್ಷ ಗೆಲ್ಲುವಂತ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಪಕ್ಷವನ್ನು ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶ್ವೇತಾ ದೇವರಾಜ್, ಮಾಜಿ ಸದಸ್ಯರಾದ ಶ್ರೇಯಸ್ ಪಟೇಲ್, ಬಿಎಂ ರವಿ, ಸ್ಥಳೀಯ ಮುಖಂಡರಾದ ಮಾಜಿ ಪುರಸಭಾ ಸದಸ್ಯರಾದ ಮುಜಾಹಿದೀನ್ ಪಾಷಾ, ಬಿಟಿ ಗೋವಿಂದರಾಜ್, ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್, ಮಹೇಶ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.